ಪ್ರೀತಿಯ ವಿದ್ಯಾರ್ಥಿಗಳೇ, ಮಧುರ ಕನ್ನಡ ಕಲಿಯೋಣ ಚಾನೆಲಿಗೆ ಸ್ವಾಗತ. ವೆಲ್ಕಮ್ ಟು ದ ಕ್ಲಾಸ್. ಮಕ್ಕಳೇ, ಇಂದು ನಾವು ಕವಿ ಸೂರಂ ಎಕ್ಕೊಂಡಿರವರು ಬರೆದಿರತಕ್ಕಂತಹ ಅತಿ ಪ್ರಸಿದ್ಧವಾದ ಅತಿ ಜನಪ್ರಿಯವಾದ ಪಾರಿವಾಳ ಕಥನ ಕವನದ ವರ್ಣನೆಯನ್ನು ತಿಳಿಯೋಣ. ಈ ಸುಂದರ ಕಥೆಯ ವರ್ಣನೆ ಭಾಗವತ ಪುರಾಣದಲ್ಲಿಯೂ ಸಹ ಕಂಡುಬಂದಿದೆ. ಅದಕ್ಕೂ ಮುಂಚೆ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ. ಮಕ್ಕಳೇ, ಈ ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಅವರು ಸೂರಂ ಎಕ್ಕುಂಡಿ. ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಅಂತ. ಇವರ ಕಾಲ ಕ್ರಿಸ್ತಶಕ 1923ರಿಂದ 1995 ತನಕ. ಇವರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ. ಇವರು 1944ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬೆಂಕಿಕೊಡ್ಲದಲ್ಲಿ ಬೆಂಕಿಕೊಡ್ಲದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾಗಿದ್ದರು. 25 ವರ್ಷಗಳ ಸೇವೆಯ ನಂತರ ಅಲ್ಲಿಯೇ ಮುಖ್ಯೋಪಾಧ್ಯಾಯರಾದರು. ಇವರು ರಚಿಸಿರತಕ್ಕಂತಹ ಕೃತಿಗಳಲ್ಲಿ ಮೊದಲಿಗೆ ಕವನ ಸಂಕಲನಗಳನ್ನು ನೋಡೋದಾದರೆ ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು ಹೀಗೆ, ಮತ್ತು ಕಥಾ ಸಂಕಲನ ನೆರಳು, ಕಾದಂಬರಿ ಪ್ರತಿಬಿಂಬಗಳು. ಮತ್ತು ಇವರು ಗಳಿಸಿರ್ತಕ್ಕಂತಹ ಪ್ರಶಸ್ತಿಗಳನ್ನು ನೋಡೋದಾದರೆ ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ. ಪ್ರಸ್ತುತ ಪಾರಿವಾಳ ಪದ್ಯವನ್ನು ಇವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ಈ ಪಾರಿವಾಳ ಪದ್ಯವು ಒಂದು ಕಥನ ಕವನವಾಗಿದೆ. ಮೊದಲಿಗೆ ಈ ಕಥನ ಕವನವೆಂದರೇನು ಅಂತ ತಿಳಿದುಕೊಳ್ಳೋಣ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ನೋಡೋದಾದರೆ ಕವನಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇವುಗಳು ಸಹೃದಯರನ್ನು ರಂಜಿಸುವುದರಲ್ಲಿ ಎರಡು ಮಾತು ಇಲ್ಲ. ಅದರಲ್ಲೂ ಕಥನ ಕವನ ಅಂದರೆ ಒಂದು ಕವನದ ಮುಖಾಂತರವೇ ಒಂದು ಘಟನೆಯನ್ನು ಅಥವಾ ಒಂದು ಕಥೆಯನ್ನು ಓದುಗರಿಗೆ ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಹೋಗಿ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಅಥವಾ ಅನುಭವದ ನುಡಿಮುತ್ತನ್ನು ನೀಡುವುದು ಇದರ ಲಕ್ಷಣವಾಗಿದೆ. ಈಗ ಸೂರಂ ಎಕ್ಕೊಂಡಿರವರು ರಚಿಸಿರ್ತಕ್ಕಂತಹ ಈ ಪಾರಿವಾಳ ಕಥನ ಕವನದಲ್ಲಿ ಎಂತಹ ನುಡಿಮುತ್ತನ್ನು ನೀಡಲಾಗಿದೆ ಅಂತ ನೋಡೋಣ. ಬನ್ನಿ ಮಕ್ಕಳೇ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೋಡಿ. ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಡಿ ಪಾರಿವಾಳಗಳ ಜೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಎಂದಿಗೂ ಅಗಲಿರವು ಒಂದನೊಂದು, ಹಿಗ್ಗು ತುಂಬೀತು ಹೊದರಿನಲ್ಲಿ ಬಂದು. ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗೀತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ. ಮುದ್ದು ಮರಿಗಳ ಮಧುರ ಸದ್ದು ಕೇಳಿ, ದಿನ ಕಳೆದ ಆನಂದದಿಂದ ಬಾಳಿ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ. ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ. ಹೆಂಡತಿಯ ನಗಲಿರದ ಗಂಡು ಹಕ್ಕಿ, ಒಳಗೆ ಬಂದೀತು ಬಳಿಗೆ ಬಿಕ್ಕಿ ಬಿಕ್ಕಿ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು.
ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು. ವ್ಯಾಮೋಹವನ್ನು ತೊರೆದು ಬಾಳಬೇಕು. ಏನು ಬಂದರೂ ಕೂಡ ತಾಳಬೇಕು. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಸೊ ಮಕ್ಕಳೇ, ಈ ಮುದ್ದಾದ ಬಿಳಿ ಪಾರಿವಾಳಗಳ ಜೋಡಿ ಎಲ್ಲಿ ವಾಸವಾಗಿತ್ತು ಅಂತಂದರೆ, ದಟ್ಟವಾದ ಒಂದು ಕಾಡಲ್ಲಿ ಒಂದು ಹೆಮ್ಮರದ ಹೊದರಿನಲ್ಲಿ. ಹೆಮ್ಮರ, ಹಿರಿದಾದ ಪ್ಲಸ್ ಮರ, ಹೆಮ್ಮರ. ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಮತ್ತು ಹೆಮ್ಮರದ ಹೊದರಿನಲ್ಲಿ, ಹೊದರು ಅಂದರೆ ಪೊಟರೆ, ಅಲ್ಲಿ ಇದು ಪುಟ್ಟ ಸಂಸಾರ ಅಂದರೆ ತಮ್ಮ ಜೀವನ ನಡೆಸ್ಕೊಂಡು ಬಾಳ್ತಾ ಇತ್ತು, ಆನಂದದಿಂದ ಬಾಳ್ತಾ ಇತ್ತು. ಈ ಪಾರಿವಾಳಗಳ ಮುದ್ದು ಪ್ರೀತಿಯನ್ನು ಕವಿ ಸುಂದರವಾಗಿ ವರ್ಣಿಸುತ್ತಾರೆ ಮುಂದಿನ ಸಾಲುಗಳಲ್ಲಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು, ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು. ಹಗಲಿರುಳು, ಹಗಲು ಪ್ಲಸ್ ಇರುಳು. ಹಗಲು ಅಂದರೆ ದಿನ, ಇರುಳು ಅಂದರೆ ರಾತ್ರಿ. ಹಗಲಿರುಳು ಜೊತೆಗೂಡಿ, ಜೊತೆಯಾಗಿಯೇ ಇರ್ತಾ ಇದ್ದವು. ಯಾವಾಗಲೂ ಒಂದನ್ನೊಂದು ಬಿಟ್ಟು ಹೋಗ್ತಾನೆ ಇರಲಿಲ್ಲ, ಅಷ್ಟೊಂದು ಪ್ರೀತಿ ಮಾಡ್ತಾ ಇತ್ತು. ಈ ಜೋಡಿಯು ಒಂದು ಕ್ಷಣಕಾಲ ಕೂಡ ಅದನ್ನು ಒಂದನ್ನೊಂದು ಬಿಟ್ಟು ಇರಲು ಸಾಧ್ಯ ಆಗ್ತಾ ಇರಲಿಲ್ಲ, ಅಷ್ಟೊಂದು ಪ್ರೀತಿ ತುಂಬಿತ್ತು. ಹೀಗೆ ಹಗಲಾಗಲಿ ಇರುಳಾಗಲಿ, ಹಗಲಿರುಳು ಒಟ್ಟಾಗಿ ಜೊತೆಯಾಗಿ ಎಂದೆಂದು ಸಂತೋಷದಿಂದ ಹಾರಾಡುತ್ತಾ ಅದು ಜೀವನವನ್ನು ಸಾಗಿಸ್ತಾ ಇತ್ತು. ಹೀಗೆ ಅವು ಬಹಳ ಸುಂದರವಾಗಿ ಆನಂದವಾಗಿ ಸಂತೋಷದಿಂದ ಬಾಳಿದವು ಎಂದು ಕವಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಹೀಗೆ ಆನಂದದಿಂದ ಬಾಳಿದಂತಹ ಪಾರಿವಾಳಗಳ ಸಂತೋಷ ಇನ್ನು ಹೇಗೆ ಹೆಚ್ಚಾಗುತ್ತದೆ ಅಂತ ನೋಡೋಣ. ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗಿತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ, ದಿನ ಕಳೆದವು ಆನಂದದಿಂದ ಬಾಳಿ. ಹೀಗೆ ಪಾರಿವಾಳಗಳು ಆನಂದದಿಂದ ಜೀವನ ಮಾಡುತ್ತಿದ್ದ ಸಮಯದಲ್ಲಿ ಮೊಟ್ಟೆಯನ್ನಿಟ್ಟು ಅದು ಒಡೆದು ಅದರ ಮುದ್ದು ಮರಿಗಳ ಮಧುರ ಸದ್ದು ಮಾಡಿದಾಗ, ಅದನ್ನು ಕೇಳಿದಾಗ ಅವುಗಳ ಆನಂದ ಇನ್ನಷ್ಟು ಹೆಚ್ಚಾಯಿತು. ಆ ಮುದ್ದು ಮರಿಗಳ ಚಿಲಿಪಿಲಿ ಮಧುರವಾದ ಇಂಪಾದ ಸೊಗಸಾದ ಧ್ವನಿಯನ್ನು ಕೇಳಿದಾಗ ಆ ಪಾರಿವಾಳಗಳ ಸಂತೋಷಕ್ಕೆ ಪಾರವೇ ಇರ್ತಾ ಇರಲಿಲ್ಲ. ಅಷ್ಟೊಂದು ಆನಂದದಿಂದ ಸಂತೋಷದಿಂದ ಅವು ದಿನಗಳನ್ನು ಕಳೆದವು. ಈ ಸಂತೋಷದ ಸಮಯದಲ್ಲೂ ಒಂದು ಕಷ್ಟದ ಸಮಯ ಎದುರುಗೊಳ್ಳುತ್ತದೆ. ಅದನ್ನು ನೋಡೋಣ, ಹೇಗೆ ಈ ಪಾರಿವಾಳಗಳು ಅದನ್ನು ಎದುರಿಸುತ್ತದೆ ಅಂತ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಬೇಡನು ಬರುವ ತನಕ ಸೊಗಸಾಗಿ ಆನಂದವಾಗಿ ಸಂತೋಷದಿಂದ ದಿನ ಕಳೆದ ಪಾರಿವಾಳಗಳು ಈಗ ಬೇಡನು ಬಂದ ನಂತರ ಅವರ ಜೀವನ ಕಷ್ಟಕ್ಕೆ ಸಿಲುಕಿ ಹೋಯಿತು. ಆ ಕಷ್ಟವು ಮೊದಲು ಯಾರಿಗೆ ದಕ್ಕಿತು? ಆ ಪುಟ್ಟ ಮರಿಗಳಿಗೆ. ಏಕೆಂದರೆ ಬೇಡನು ತನ್ನ ಬಲೆಯನ್ನು ಹರಡಿದಾಗ ಪುಟ್ಟ ಮರಿಗಳು ಸಿಲುಕಿಕೊಂಡವು. ಬೇಡನ ಬಲೆಗೆ ಅದು ಸಿಕ್ಕಿಕೊಂಡಾಗ ಆ ಪುಟ್ಟ ಮರಿಗಳು ಏನು ಮಾಡಿದವು? ಚೇತ್ಕರಿಸತೊಡಗಿದವು, ಅಂದರೆ ಅಳಲು ಪ್ರಾರಂಭಿಸಿದವು. ಇನ್ನೇನು ಮಾಡುತ್ತವೆ ಪುಟ್ಟ ಮರಿಗಳು? ಅದಕ್ಕೇನೂ ಗೊತ್ತಿರೋದಿಲ್ಲ, ಅವುಗಳು ಇನ್ನೂ ಹಾರಾಡಲು ಸಹ ಕಲ್ತಿರುವುದಿಲ್ಲ. ಸೊ ಅಂತಹ ಪುಟ್ಟ ಮರಿಗಳನ್ನು ಸೆರೆಯಲ್ಲಿ, ಅಂದರೆ ಸೆರೆ ಅಂದರೆ ಕ್ಯಾಪ್ಚರ್, ಆ ಒಂದು ಬಲೆಯಲ್ಲಿ ಹಿಡಿದಾಗ ಅವುಗಳಿಗೆ ಒಂದೇ ಒಂದು ಅದೇನಪ್ಪ ಅಂದರೆ ಅಳುವುದು, ಚೀತ್ಕರಿಸತೊಡಗಿದವು. ಏನೂ ಅರಿಯದ, ಏನೂ ಗೊತ್ತಿಲ್ಲದಂತಹ ಆ ಪುಟ್ಟ ಮರಿಗಳು, ತನ್ನನ್ನು ತಾನು ರಕ್ಷಿಸಲು ಸಹ ಗೊತ್ತಿಲ್ಲದಿರ್ತಕ್ಕಂತಹ ಮರಿಗಳು ಹೇಗೆ ಚೀತ್ಕರಿಸಿ ಹೊರಗೆ ಬರಲು ಪ್ರಯತ್ನಿಸುತ್ತಿದೆ ಅಂತ ಕವಿ ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ.
ಇದರ ಕಷ್ಟವನ್ನು ನೋಡಿದಂತಹ ತಾಯಿಯ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಮಕ್ಕಳೇ, ಮಮತೆ ವಾತ್ಸಲ್ಯದ ಪ್ರತಿರೂಪವೇ ತಾಯಿ ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗೆ ಈ ಮಮತೆ ವಾತ್ಸಲ್ಯವು ಮನುಷ್ಯ ಜಾತಿಯಲ್ಲಿ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳಲ್ಲಿಯೂ ಉಂಟು. ಹಾಗಾಗಿ ಈ ಪಾರಿವಾಳ ತಾಯಿ ಏನು ಮಾಡಿತ್ತು, ಮಕ್ಕಳು ಪಡ್ತಿರ್ತಕ್ಕಂತಹ ಪಾಡನ್ನು ಕಂಡು, ಪಾಡು ಅಂದರೆ ಕಷ್ಟವನ್ನು ನೋಡಲಾರದೆ ತಾನೂ ಸಹ ಧುಮುಕಿತು ಬಲೆಗೆ ತಾನೇ ಹೋಗಿ ಧುಮುಕಿದೆ. ಈಗ ಈ ತಾಯಿ ಪಾರಿವಾಳ ಹಾಗೂ ಮರಿಗಳನ್ನು ಕಾಪಾಡಿ ಆ ಬಲೆಯಿಂದ ಬಿಡಿಸಿ ಒಂದೇ ಒಂದು ಹಕ್ಕಿಗೆ ಮಾತ್ರ ಸಾಧ್ಯ ಉಂಟು, ಅದು ಗಂಡು ಹಕ್ಕಿ. ಆ ಗಂಡು ಹಕ್ಕಿ ಇನ್ನೂ ಸೆರೆಗೆ ಸಿಕ್ಕಿಲ್ಲ. ಆದ್ದರಿಂದ ಇದೇನಾದರೂ ಉಪಾಯ ಸೂಚಿಸಿ ಏನಾದರೂ ಒಂದು ಯೋಚನೆ ಮಾಡಿ ಅವುಗಳನ್ನೆಲ್ಲ ಕಾಪಾಡುತ್ತಾ ಅಂತ ನೋಡೋಣ. ಇಲ್ಲವೇ ಇಲ್ಲ. ಏಕೆಂದರೆ ಅದು ಮೊದಲೇ ವ್ಯಾಮೋಹದ ಬಲೆಗೆ ಸಿಕ್ಕಿಕೊಂಡಾಗಿದೆ. ಆ ಗಂಡು ಹಕ್ಕಿ ತನ್ನ ಹೆಂಡತಿಯನ್ನು ಆಗಲಿ ಅಥವಾ ತನ್ನ ಮರಿಗಳನ್ನಾಗಲಿ ಕ್ಷಣಕಾಲವೂ ಅಗಲಿರದೆ ಅಷ್ಟೊಂದು ಪ್ರೀತಿ ವ್ಯಾಮೋಹದಿಂದ ಕೂಡಿತ್ತು. ವ್ಯಾಮೋಹದ ವಶದಿಂದ ತನ್ನ ಪರಿವಾರವನ್ನು ಅಗಲಿರಲು ಸಾಧ್ಯವಾಗದೆ ಆ ಗಂಡು ಹಕ್ಕಿ ಏನು ಮಾಡಿತ್ತು, ತಾನೂ ಸಹ ತನ್ನ ಪರಿವಾರದೊಂದಿಗೆ ಇರುತ್ತೇನೆ ಎಂದು ಆ ಬಲೆಯನ್ನು ಸೇರಿತು. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಹಸಿದ ಬೀಡನು ನಡೆದ ಹೊತ್ತುಕೊಂಡು. ಅತಿಯಾದ ವಾತ್ಸಲ್ಯ ಅಥವಾ ಅತಿಯಾದ ಪ್ರೀತಿ ಇವೆಲ್ಲ ಏನು ಮಾಡುತ್ತದೆ ಅಂದರೆ ವಿವೇಕವನ್ನು ಹಾಳು ಮಾಡುತ್ತದೆ. ವಿವೇಕ ಅಂದರೆ ಅರಿವು ಅಥವಾ ನಾಲೆಡ್ಜ್. ನಮಗೆ ಯೋಚನೆ ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನು ಸಹ ನಾವು ಕಳೆದುಕೊಂಡಿರ್ತೇವೆ ಯಾವಾಗ ನಾವು ಅತಿಯಾದ ವ್ಯಾಮೋಹದಲ್ಲಿ ಮುಳುಗಿದ್ದಾಗ ಅಂತ ಇಲ್ಲಿ ಕವಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗೆ ಆ ಪಾರಿವಾಳಗಳ ಕುರುಡು ವಾತ್ಸಲ್ಯಕ್ಕೆ ಬಲಿಯಾಗಿ ವಿವೇಕವು ನಶಿಸಿ ಹೋಗುವುದಲ್ಲದೆ ಪ್ರಾಣ ಸಂಕಟವನ್ನು ಎದುರಿಸಲಾಗದೆ ಏನಾಯಿತು, ಪ್ರಾಣವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದಿತು. ಆ ಪಾರಿವಾಳಗಳು ತಮಗೆ ತಾವೇ ಬಲೆಗೆ ನುಗ್ಗಿದಂತಹ ಆ ಇಡೀ ಪಾರಿವಾಳಗಳ ಹಿಂಡನ್ನು ನೋಡಿದ ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಅವನು ಖುಷಿಯಾಗಿ ಹೊತ್ಕೊಂಡು ಹೋದ. ಮಕ್ಕಳೇ, ಈ ಕಥನ ಕವನದ ಅಂತ್ಯದಲ್ಲಿ ನಮಗೊಂದು ನುಡಿಮುತ್ತನ್ನು ಕವಿ ನೀಡ್ತಾರೆ. ಅದೇನಂತ ನೋಡೋಣ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಅಂದರೆ ಯಾರ ಬುದ್ಧಿಯನ್ನು ಮೋಹವು ಆವರಿಸಿಕೊಂಡಿರುತ್ತದೆಯೋ ಅಂಥವರಿಗೆ ಸರ್ವನಾಶ ಖಂಡಿತ. ಅಂಥವರನ್ನು ಯಾವ ಶತ್ರುಗಳು ನಾಶಪಡಿಸುವುದು ಬೇಡ, ತಮಗೆ ತಾವೇ ನಾಶವಾಗಿ ಹೋಗ್ತಾರೆ. ಏಕೆ? ಅವರ ಬುದ್ಧಿ ಉಪಯೋಗಿಸಲು ಬರುವುದಾಗುವುದಿಲ್ಲ. ಅವರ ಬುದ್ಧಿಯನ್ನು ಯಾರು ಆವರಿಸಿಕೊಂಡಿದ್ದಾರೆ? ಮೋಹವು ಆವರಿಸಿಕೊಂಡಿದೆ. ಹಾಗಾಗಿ ಆ ವ್ಯಾಮೋಹ ಅನ್ನುವ ಶತ್ರುವನ್ನು ನಾವು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ನಮ್ಮ ಜೀವನದಲ್ಲಿ ಎಂತಹ ಒಂದು ಕಷ್ಟ ಬಂದರೂ ಸಹ ನಾವು ತಾಳ್ಮೆಯಿಂದ ಎದುರಿಸಬೇಕು. ಆದ್ದರಿಂದ ಮಕ್ಕಳೇ, ಎಂದಿಗೂ ನಾವು ತಾಳ್ಮೆಯನ್ನು ಕಳೆದುಕೊಳ್ಳುವಂಥವರಾಗಬಾರದು. ತಾಳ್ಮೆ ಎಂದಿಗೂ ನಮಗೆ ಸಿಹಿಯಾದ ಒಂದು ಮಧುರವಾದ ಫಲವನ್ನೇ ನೀಡುತ್ತದೆ. ಆದರೆ ವ್ಯಾಮೋಹದ ಫಲವು ದುಡುಕಿನ ಸ್ವಭಾವಕ್ಕೆ ಒಳಗಾಗಿ ಸರ್ವನಾಶ ಮಾಡುತ್ತದೆ. ಈಗ ಮಕ್ಕಳೇ, ನಾವು ನಮ್ಮ ನಿಜ ಜೀವನದಲ್ಲೂ ಸಹ ಅತಿಯಾಗಿ ತಿನ್ನುವುದಾಗಲಿ ಅಥವಾ ಕುಡಿಯುವುದಾಗಲಿ ಅಥವಾ ಟಿವಿ ಮೊಬೈಲ್ ಏನೇ ನೋಡುವುದಾಗಲಿ ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹದ ಆರೋಗ್ಯವು ಕೆಟ್ಟು ಹೋಗಿ ನಾವು ರೋಗ ಬಾಧೆಗಳಿಗೆ ತುತ್ತಾಗುತ್ತೇವೆ. ಯಾವ ವಿಷಯದಲ್ಲೂ ಅತಿಯಾದರೆ ಅಮೃತವು ಸಹ ವಿಷವಾಗಿ ಪರಿಣಮಿಸುತ್ತದೆ ಅಂತ ಕೇಳುವ ಹಾಗೆ ಈಗ ಪ್ರೀತಿ ಇರಬೇಕು, ಆದರೆ ಅತಿಯಾದ ಪ್ರೀತಿ ಅಂದರೆ ವ್ಯಾಮೋಹ ಇದ್ದರೆ ಸರ್ವನಾಶಕ್ಕೆ ಒಳಗಾಗುತ್ತೇವೆ ಎಂದು
ಕವಿಯು ಕಥನ ಕವನದ ಮೂಲಕ ಬಹಳ ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ. ಮಕ್ಕಳೇ, ಈಗ ಈ ಪದ್ಯದಲ್ಲಿರ್ತಕ್ಕಂತಹ ಪ್ರಾಸಪದಗಳನ್ನು ನೋಡೋಣ. ಪ್ರಾಸಪದ ಅಂದರೇನು? ಪ್ರಾಸಪದ ಅಂದರೆ ಒಂದೇ ರೀತಿಯ ವ್ಯಂಜನಾಕ್ಷರಗಳು ಪುನರಾವರ್ತನೆ ಆದಾಗ, ಒಂದೇ ನಿರ್ದಿಷ್ಟವಾದ ಸ್ಥಳದಲ್ಲಿ ಬಂದಾಗ ಅದನ್ನು ನಾವು ಪ್ರಾಸಪದ ಅಂತ ಹೇಳ್ತೇವೆ. ಈ ಪದ್ಯದಲ್ಲಿ ಅಂತ್ಯದಲ್ಲಿ ಬರ್ತಕ್ಕಂತಹ ಪ್ರಾಸಪದಗಳು ಆಗಿರುವುದರಿಂದ ಇದನ್ನು ಅಂತ್ಯ ಪ್ರಾಸಪದ ಅಂತ ಹೇಳ್ತೇವೆ. ಈಗ ಅದನ್ನು ನೋಡೋಣ. ಇಲ್ಲಿ ಹೂಡಿ, ಜೋಡಿ, ಒಂದು, ಬಂದು, ಕೇಳಿ, ಬಾಳಿ, ಸೆರೆಗೆ, ಹೊರಗೆ, ಹಕ್ಕಿ, ಬಿಕ್ಕಿ, ಹಿಂಡು, ಕೊಂಡು, ಬಾಳಬೇಕು, ತಾಳಬೇಕು. ಮಕ್ಕಳೇ, ಈ ಕಥನ ಕವನವನ್ನು ಚೆನ್ನಾಗಿ ಕಂಠಪಾಠ ಮಾಡಿ ಇದರ ನುಡಿಮುತ್ತನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಪಾಲಿಸಿ ಎಂದು ಹೇಳ್ತಾ ಇದರ ಪ್ರಶ್ನೋತ್ತರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಅಲ್ಲಿ ತನಕ ನಮಸ್ಕಾರ.